तुझ्या मोठ्या सर्व तुझ्या बेसाबानी भर म्हणू बाबा तुझ्या पोटात हांगा वावताच्या सर्व बऱ्याक सर्व वायटा विघ्नां तावूं दुस्मान आनी अवघडा तावूं राखण निवार म्हणू आमच्या काम आमचे बाबा सखींच्या तुझे नाव पवित्र जावं तुझे रास आमकां येवं तुझे कशी सरकार सदा तशी साथ जावन दिसपट्टो त्रासारूं तांकां तूं मोखेल यशस्वी वाटेन चलोवंक तांकां वाधार दी आमी मागता हांव तुज्या पुता जेजूचे नांवी. ನಮಸ್ಕಾರ. ಇವಾಗಲೇ ಇದರ ಆಶೀರ್ವಚನವನ್ನು ನಾನು ಮಾಡಿದ್ದೇನೆ, ದೇವರಲ್ಲಿ ಪ್ರಾರ್ಥಿಸಿದ್ದೇನೆ. ಶ್ರೀಮಾನ್ ಜೇಸನ್ ರಾಯನ್ ಪಿಂಟೋ ಮತ್ತು ಯತೀಶ್ ಶೆಟ್ಟಿ ಅವರು ಪಾಲುದಾರರಾಗಿ ಈ ಒಂದು ಹೊಸ ಬೇಕರಿಯನ್ನು ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಎಂಬ ಹೊಸ ಬೇಕರಿಯನ್ನು ಇಲ್ಲಿ ಆರಂಭ ಮಾಡಿದ್ದಾರೆ. ಈ ಬೇಕರಿಯ ಬಗ್ಗೆ ತುಂಬ ಜನರು ಒಳ್ಳೆ ಮಾತಾಡ್ತಾರೆ, ಯಾಕಂದರೆ ಹಲವು ಶಾಖೆಗಳು ಇವೆ. ಇಲ್ಲಿ ಮೂಡುಬಿದ್ರೆಯಲ್ಲಿ ಇದು 2ನೇ ಶಾಖೆ. ಇಲ್ಲಿ ಮೂಡುಬಿದ್ರೆ ಬೆಳೆಯುವ ಪಟ್ಟಣ, ತುಂಬ ಜನರು ಇಲ್ಲಿ ಇದ್ದಾರೆ. ಆದುದರಿಂದ ಇಲ್ಲಿ ಒಳ್ಳೆಯ ಅವಕಾಶಗಳು ಇವೆ. ಬೆಳೆಯುತ್ತಾ ಇನ್ನೂ ಸಹ ಹಲವು ಶಾಖೆಗಳಾಗಿ ಪರಿವರ್ತನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಮೂಡುಬಿದ್ರೆಗೆ ಈ ಒಂದು ಕೊಡುಗೆಯಾಗಲಿ ಅಂತ ನಾನು ಆಶಿಸುತ್ತೇನೆ, ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. आषाढमासे ग्रीष्मऋतुर्मित्रैर्गे कृष्णपक्षे अष्टम्या शुभोणितवासरस्याः हिन्दुवासरयुक्तायाम् एवं गुणगणविशेषविशिष्टायां शुभोणस्मेधमानस्याः ಕೇಕ್ ಉದ್ಯಮ, ಇದನ್ನು ಇಲ್ಲಿ ಮೂಡುಬಿದಿರೆಯಲ್ಲಿ ಜೈನ ಕಾಶಿ ಇದು, ಇಂತಹ ಮೂಡುಬಿದಿರೆಯಲ್ಲಿ ಆರಂಭಿಸ್ತಾ ಇದ್ದಾರೆ ಯತೀಶ್ ಶೆಟ್ಟರು. ಆ ಪ್ರಯುಕ್ತವಾಗಿ ಇವತ್ತಿನ ದಿನ ಬೆಳಗ್ಗೆ ತ್ರಿನಾಳಿಕೆರೆ ಗಣಯಾಗ, ಅದರ ನಂತರ ಮಹಾಲಕ್ಷ್ಮಿಯ ಪೂಜೆ ಇದೆಲ್ಲವನ್ನು ನೆರವೇರಿಸಿದ್ದೇವೆ. ಈ ಮೂಡುಬಿದಿರೆ ಈಗ ತುಂಬ ಬೆಳೆಯುತ್ತಿರುವಂತಹ ಒಂದು ಪಟ್ಟಣವಾಗಿದ್ದು ಈಗಾಗಲೇ ಇದು ತಾಲೂಕು ಕೂಡ ಆಗಿದೆ. ಆದ್ದರಿಂದ ಅದಲ್ಲದೆ ಈ ಮೂಡುಬಿದಿರೆಯಲ್ಲಿ ತುಂಬ ವಿದ್ಯಾಸಂಸ್ಥೆಗಳು ಇತ್ಯಾದಿಗಳಲ್ಲಿ ಇರೋದರಿಂದ ಸಾವಿರಾರು ಮಕ್ಕಳು ಬಂದು ಇಲ್ಲಿ ವಿದ್ಯೆ ಕಲಿಯುತ್ತಿರೋದ್ರಿಂದ ಇದು ಬೆಳೆಯುತ್ತಿರುವಂತಹ ಒಂದು ಸಿಟಿ, ಎಲ್ಲ ಜನರಿಗೂ ಒಪ್ಪುವಂತಹ, ಎಲ್ಲ ನಮ್ಮ ಸಮಾಜದ ಎಲ್ಲ ವರ್ಗದವರಿಗೆ ಆಗುವಂತಹ ಕೇಕ್ಗಳನ್ನು ಇವತ್ತು ಆರಂಭ ಮಾಡಿದ್ದಾರೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಾನು ನಂಬಿದಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೇಳುವಂಥದ್ದು, ಈ ಕ್ಷೇತ್ರ ಬೆಳಗಲಿ, ಈ ಯತೀಶ್ ಶೆಟ್ಟರು ಹಾಗೂ ಅವರ ಫ್ಯಾಮಿಲಿಯವರು ಮಾಡಿರುವಂಥದ್ದು ಆದಷ್ಟು ಶೀಘ್ರದಲ್ಲಿ ಇನ್ನಷ್ಟು ಸಂವತ್ಸರಗಳನ್ನು, ಉತ್ತಮ ಸಂವತ್ಸರಗಳನ್ನು ಕಾಣಲಿ, ಅಭಿವೃದ್ಧಿ ಹೊಂದಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಂತೂ ಕೊರೋನಾ, ಎಲ್ಲರೂ ಮುಖಗವಸು ಹಾಕಿರೋದ್ರಿಂದ ಯಾರು ಏನಂತ ಗೊತ್ತಾಗೋದಿಲ್ಲ. ಆದಷ್ಟು ಶೀಘ್ರದಲ್ಲಿ ಈ ಒಂದು ಕೊರೋನಾ ಮಹಾಮಾರಿ ನಮ್ಮ ಈ ಭೂಮಿಯಿಂದಲೇ ಹೊರಗೆ ಹೋಗಲಿ, ದೇವರು ಆದಷ್ಟು ಶೀಘ್ರದಲ್ಲಿ ನಮ್ಮ ಯಥಾಸ್ಥಿತಿಯನ್ನು ನಮ್ಮ ದೇಶಕ್ಕೆ ತಂದೊಡ್ಲಿ, ಆ ಪ್ರಕಾರ ನಮ್ಮ ದೇಶ ಭವ್ಯ ಭಾರತ ಆಗಲಿ ಅಂತ ಹೇಳಿ ದೇವರ ಹತ್ರ
ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಿಲ್ಲಿ ಕಾಣ್ತಾ ಇರ್ಬೋದು, ಒಂದು ಹಿರಿಯರು ಹೇಳಿದಂಥ ಒಂದು ಮಾತಿದೆ, ಯಾವುದಕ್ಕೂ ಏನೇ ಸಮಸ್ಯೆ ಇದ್ದರೂ ಕೂಡ ಬಹುಶಃ ಮನುಷ್ಯ ಎನ್ನುವಂಥ ಜೀವಿ ತಿನ್ನಲಿಕ್ಕೆ ಸಾಕಷ್ಟು ಇಷ್ಟಪಡ್ತಾನೆ ಅನ್ನುವಂಥ. ಯಾಕಂತ ಹೇಳಿದ್ರೆ ನಾಲಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ವಿಭಿನ್ನ ರುಚಿ, ಈ ಲೋಕವೇ ಒಂದು ವಿಭಿನ್ನ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ನಾಲಿಗೆ ಎನ್ನುವಂಥದ್ದು ಬೇರೆ ಬೇರೆ ವಿಧವಾದಂಥ ಒಂದು ಖಾದ್ಯಗಳನ್ನು ಸವಿಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅದು ಕೂಡ ಹಂಬಲಿಸ್ತಾ ಇರ್ತದೆ. ಬಹುಶಃ ಅದಕ್ಕೆ ಪೂರಕವಾಗಿ ಇವತ್ತು ನಾವು ಬಹುಶಃ ಇಂದಿನ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆ ಕೇಳಿದರೆ ಇವತ್ತು ನಾವು ಮೂಡುಬಿದ್ರೆಯಲ್ಲಿದ್ದೇವೆ. ಮೂಡುಬಿದ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಎನ್ನುವಂಥ ಒಂದು ಶಾಖೆಯ ಆರಂಭ ಇದೀಗ ಆಗ್ತಾ ಇದೆ. ವಿಶೇಷವಾಗಿ ಈ ಒಂದು ಬೇಕರಿ ಅನ್ನುವಂಥ ಐಟಮ್ಸ್ಗಳಲ್ಲಿ ಸ್ಪೆಷಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ, ಸೆಲೆಬ್ರೇಷನ್, ಸಂತೋಷವನ್ನು ಹಂಚಿಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಪೆಷಲ್ ಆಗಿ ಕೇಕ್ ಅನ್ನುವಂಥದ್ದು ಇರಲೇಬೇಕು. ಈ ಒಂದು ಕೇಕ್ಗಳ ವಿಶೇಷತೆಗಳಲ್ಲಿ ಹಲವಾರು ಬಗೆಯ ವಿಭಿನ್ನವಾಗಿರುವಂಥ ವಿಶೇಷವಾಗಿರುವಂತಹ ಒಂದು ಕೇಕ್ಗಳನ್ನು ಇಡೀ ಒಂದು ಜನತೆಗೆ ಒಂದು ಪರಿಚಯಿಸುವಂಥ ಕೆಲಸವನ್ನು ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಮಾಡ್ತಾ ಇದೆ. ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ನ ಕರಾವಳಿ ಬೆಲ್ಟ್ನಲ್ಲಿ ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನ ದಿನ 11ನೇ ಶಾಖೆ ಮೂಡುಬಿದಿರೆಯ ಮೊದಲ ಶಾಖೆ ಆರಂಭ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿರುವಂತಹ ನಿತೇಶ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನು ಹೇಳ್ತೀರಾ? Ribbons and Balloons famous for its quality of cake making. Okay. We have a varieties of cake like fresh cream, chocolate cake, photo cake, mousse cake, fondant cake, sinful collection, birthday cake, marriage cake, theme cake, and cake for all occasion. Yes. Apart from cakes, we have a pastries, brownies, donuts, rusk, toast, batakari, cheese rolls, amritsari aloo, wafers, varieties of biscuit like kesar pista, choco chip biscuit, cashew almond biscuit, fruit biscuit, cupcakes like lava cupcake, varieties of that. And we apart from that, savories like rolls, sandwich, veg and non-veg both are available, and hang tied up ice cream also. We never ever compromise with quality, customer satisfaction and employee benefit. If you want real taste of ribbons and balloons, please visit our nearest shop. And apart from that, if you say something about Mudabidri branch, we have a special separate room for celebration, where 20-25 people easily can accommodate, and you can celebrate your birthday, get together, or any kind of small parties. Accordingly they will arrange the decoration for the same. Yes. ಓಕೆ. ಸೊ ಈಗ 11ನೇ ಬ್ರಾಂಚ್ ಆ್ಯಕ್ಚುಲಿ ಇಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಶಾಖೆಯವರಿಗೆ ಏನು ಹೇಳ್ತೀರಾ ನೀವು? ಇಲ್ಲಿ ಶಾಖೆಯವರು ತುಂಬ, ಯಾಕೆಂತ ಹೇಳಿದರೆ ಆಲ್ರೆಡಿ ಮಾರ್ಕೆಟಿಂಗ್ ಬ್ಯಾಕ್ಗ್ರೌಂಡ್ ಇರುವವರೇ, ಸೊ ಅವರಿಗೆ ಹೆಚ್ಚು ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಮೂಡಬಿದ್ರಿ ಆಲ್ರೆಡಿ ಸಿಹಿ ತಿಂಡಿಗೆ ಹೆಸರುವಾಸಿಯಾದದ್ದು. ಸೊ ಇಂಥ ಒಂದು ಪ್ರದೇಶದಲ್ಲಿ ಇವರು ಇಂಥ ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ. ಎಲ್ಲರೂ ಇದಕ್ಕೆ ಒಂದು ಸಪೋರ್ಟ್ ಕೊಡುವ ಒಂದು ಆಶಯವನ್ನು ನಾನು ಹೊಂದಿದ್ದೇನೆ.
ಉದ್ಘಾಟಿಸಿದಂತಹ ಸ್ಥಳೀಯ ಶಾಸಕರಾದ ರಾಜೇಶ್ ನಾಯಕ್ರವರೇ, ಗಣ್ಯ ವ್ಯಕ್ತಿಗಳು, NJM ಎಂಟರ್ಪ್ರೈಸಸ್ ಫ್ಯಾಮಿಲಿಯ ಸದಸ್ಯರು, ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಸಂಸ್ಥೆಯ ಪ್ರತಿನಿಧಿಗಳು, ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಮಾಜದ ಬಂಧು ಬಾಂಧವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಮುಂಬಯಿಯ ಪ್ರತಿಷ್ಠಿತ ಕೇಕ್ ಕಂಪನಿಯಾಗಿದೆ. ಸರಿಸುಮಾರು 15 ವರ್ಷಗಳ ಹಿಂದೆ 2005ರಲ್ಲಿ ಭಾರತ್ ಕೆಫೆ ಸತೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಯಶ್ ಕೃಷ್ಣಿ ಫುಡ್ ಸೈನ್ಸ್ ಮುಖಾಂತರ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಸ್ಥಾಪನೆಗೊಂಡಿತು. ಇವತ್ತು ದೇಶಾದ್ಯಂತ 125ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದ್ದು ಉತ್ತಮ ಗುಣಮಟ್ಟದ ಕೇಕ್ ಉತ್ಪಾದನೆಗೆ ಇದೊಂದು ಜ್ವಲಂತ ಸಾಕ್ಷಿಯಾಗಿದೆ. ಇದೇ ಒಂದು ಮಾದರಿಯಲ್ಲಿ CA ಸತೀಶ್ ಶೆಟ್ಟಿಯವರು ಮಾಸ್ಟರ್ ಫ್ರಾಂಚೈಸಿ ಪಡೆದಿದ್ದು ಪೂನಾ ಮತ್ತು ಮಂಗಳೂರಿನಲ್ಲಿ ಇದರ ಶಾಖೆಯನ್ನು ವಿಸ್ತರಿಸಿದ್ದಾರೆ. ಬೈಕಂಪಾಡಿಯಲ್ಲಿ ತನಾಶ್ ಎಂಬ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿ ಅದರ ಮುಖಾಂತರ ಇವತ್ತು ಬೇರೆ ಬೇರೆ ಶಾಖೆಗಳಿಗೆ ಉತ್ಪನ್ನಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಈಗಾಗಲೇ ನಾವು ಬೆಂದೂರ್ವೆಲ್, ಬಲ್ಲಾಲ್ಬಾಗ್, ದೇರ್ಲಕಟ್ಟಿ, ಕಾವೂರು, ಸುರತ್ಕಲ್, ಬಜ್ಪೆ, ಕಿನ್ನಿಗೋಳಿ, ಶಿರ್ವ, ಮಣಿಪಾಲ, ಉಡುಪಿ ಸೇರಿದಂತೆ 10 ಶಾಖೆಗಳನ್ನು ಹೊಂದಿದ್ದು ಇವತ್ತು 11ನೇ ಶಾಖೆಯನ್ನು ಮೂಡಬಿದ್ರಿಯ ಹೃದಯ ಭಾಗದಲ್ಲಿರುವಂತಹ ಸಿದ್ಧಾಂತ್ ಬಿಲ್ಡಿಂಗ್ನ ಕೆಳ ಮಹಡಿಯಲ್ಲಿ ಯತೀಶ್ ಶೆಟ್ಟಿ ಮತ್ತು ರಯನ್ ಪಿಂಟೋ ಮಾಲಕತ್ವದ NJM ಎಂಟರ್ಪ್ರೈಸಸ್ ರಚಿಸಿ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಫ್ರಾಂಚೈಸಿಯನ್ನು ಪಡೆದಿದ್ದಾರೆ. ಮೂಡಬಿದ್ರಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಸಿಹಿ ಹಂಚುವ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಮಾಜದ ಬಂಧು ಬಾಂಧವರೆಲ್ಲರೂ ತಮ್ಮ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟು ಈ ಒಂದು ಕಂಪನಿ ಬೆಳೆಯುವಲ್ಲಿ, ಅದೇ ರೀತಿ ಇವರು ಇನ್ನೂ 10 ಹಲವಾರು ಫ್ರಾಂಚೈಸಿಯನ್ನು ಪಡೆಯುವಂತಾಗಲಿ ಎಂದು ಶುಭ ಹಾರೈಸುತ್ತೇನೆ. ಒಂದು ಪಟ್ಟಣದಲ್ಲಿ ಇವತ್ತು ದೇಶದಲ್ಲೇ ಪ್ರಸಿದ್ಧವಾದಂಥ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಎಂಬ ಒಂದು ಕೇಕ್ ತಯಾರಿಸುವಂಥ ಸಂಸ್ಥೆ ಈ ಒಂದು ಮೂಡುಬಿದಿರೆಗೆ ಬಂದು ತನ್ನ ಫ್ರಾಂಚೈಸನ್ನು ಸ್ಟಾರ್ಟ್ ಮಾಡಿದೆ. ಯುವ ಉದ್ಯಮಿಗಳಾದ ಯತೀಶ್ ಶೆಟ್ಟಿ ಮತ್ತು ರಾಯನ್ ರವರು ಈ ಒಂದು ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಒಳ್ಳೆಯ ಅವಕಾಶವನ್ನು ಈ ಭಾಗದ ಜನರಿಗೆ ಕೊಟ್ಟಿದ್ದಾರೆ. ಅದರಿಂದ ಯಶಸ್ವಿಯಾಗಿ ಉದ್ಯಮ ನಡೆಯಲಿ ಈ ಒಂದು ಕಷ್ಟದ ಕಾಲದಲ್ಲಿ. ಯಾಕೆಂದರೆ ಕೊರೋನಾ ಅಂತ ಒಂದು ಮಹಾಮಾರಿಯ ಒಂದು ಕಾಲದಲ್ಲಿ ಕೂಡ ಈ ಒಂದು ಉದ್ಯಮ ನಡೆಸುವಂಥ ಧೈರ್ಯವನ್ನು ಯುವಕರು ಮಾಡಿದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮೂಡುಬಿದ್ರಿಯಲ್ಲಿ ಒಟ್ಟು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಒಂದು ಕೊರತೆಯನ್ನು ಕಾಣ್ತಾ ಇದ್ದೆವು. ಕೇಕಿನ ಒಂದು ಸೆಂಟರ್ ಇಲ್ಲಿ ಮೂಡುಬಿದ್ರೆಯ ಬೆಳೆಯುತ್ತಿರುವಂಥ ಮೂಡುಬಿದ್ರೆಗೆ ಅವಶ್ಯಕತೆ ಇತ್ತು. ಇದನ್ನು ಮೂಡುಬಿದ್ರೆಯ ಯುವ ಉದ್ಯಮಿ ಯತೀಶ್ ತನ್ನ ಮಿತ್ರರೊಂದಿಗೆ ಸೇರಿಕೊಂಡು ಮಹಾರಾಷ್ಟ್ರದ ಒಂದು ಪ್ರಖ್ಯಾತ ಕಂಪನಿ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಎನ್ನುವ ಸಂಸ್ಥೆಯನ್ನು ಇವತ್ತು ಮೂಡುಬಿದ್ರೆಗೆ ತರುವುದರ ಮುಖಾಂತರ ಮೂಡುಬಿದ್ರೆಯ ಗ್ರಾಹಕರಿಗೆ ಒಂದು ಗುಣಮಟ್ಟದ ಒಂದು ಖಾದ್ಯವನ್ನು, ಕೇಕನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಯತೀಶ್ ಮತ್ತು ಅವರ ಮಿತ್ರರು ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಈ ಊರಿನ ಗ್ರಾಮದ ದೇವರು ಹಾಗೂ ಮುಖ್ಯ ಪ್ರಾಣ ಅವರಿಗೆ ಪೂರ್ಣ ಅನುಗ್ರಹವನ್ನು ಮಾಡಲಿ. ಭಗವಂತನ ಅನುಗ್ರಹದಿಂದ ಅವರು ಯಾವ ಕನಸನ್ನು ಇಟ್ಕೊಂಡು ಈ ಉದ್ಯಮವನ್ನು ಇವತ್ತು ಪ್ರಾರಂಭಿಸಿದಾರೋ ಅವರ ಕನಸು ನನಸಾಗಲಿ. ಮೂಡುಬಿದಿರೆಯ ಎಲ್ಲ ಗ್ರಾಹಕರ ಸಂಪೂರ್ಣ ಸಹಕಾರ ಅವರಿಗೆ ಇರಲಿ ಎನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ.
ಸೊ ಉದ್ಯಮ ಆರಂಭ ಮಾಡಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ರಿಬನ್ಸ್ ಆ್ಯಂಡ್ ಬೆಲೂನ್ಸ್ ಒಂದು ಮಂಗಳೂರಲ್ಲಿ ಈಗ 11ನೇ ಬ್ರ್ಯಾಂಚ್ ನಾವು ಓಪನ್ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ನಮ್ಮ ಒಳ್ಳೆ ವಿಶೇಷ ಕೊಟ್ಟು ಹೋಗಿದ್ದಾರೆ. ರಾಜೇಶ್ ನಾಯಕನವರು ಬಂದರು, ಮತ್ತು ಮನ್ಮಿತ್ ರೈ, ಮತ್ತು ನಮ್ಮ ಸುದರ್ಶನ್ ಮೂಡುಬಿದಿರೆ ಎಲ್ಲರೂ ಪ್ರತಿಯೊಬ್ಬರು ಬಂದು ನಮಗೆ ಅವರವರ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಭಾಳ ಖುಷಿ ಆಗ್ತಾ ಉಂಟು ನಮಗೆ. ಹಾಗಾಗಿ ನಾವು ಇನ್ನೂ ಕೂಡ ಮೂಡುಬಿದಿರೆ ಜನಗಳ ಹತ್ರ ಒಂದು ಅವ್ರದ್ದೊಂದು ಸಪೋರ್ಟ್ ಉಂಟು ಅಂತ ನಾವು ತಿಳ್ಕೊಂಡೊಂದು ಬುದ್ಧಿ ಇಳಿದಿದೆ. ಅವ್ರದ್ದೊಂದು ಸಪೋರ್ಟ್ ಖಂಡಿತ ಇದೆ ಅಂತ ನಾವು ಒಂದು ಭಾವಿಸ್ತೇವೆ. ಅದು ಕಂಪನಿಯಲ್ಲಿ ಹೋಮ್ ಡೆಲಿವರಿ ಎಲ್ಲ ನಾವು ಇದು ಮಾಡ್ತಾ ಇದ್ದೇವೆ. ಫ್ರೀ ಹೋಮ್ ಡೆಲಿವರಿ ವಿತಿನ್ 4 ಕಿಲೋಮೀಟರ್ಸ್ ಹೋಮ್ ಡೆಲಿವರಿ ಕೊಡ್ತಾ ಇದ್ದೇವೆ. ಹಾಗೆ ಈಗ ಆಫರ್ ನೆಕ್ಸ್ಟಿಗೆ ಒಂದು ಕಂಪನಿಯವರ ಹತ್ರ ಮಾತಾಡಿ ಒಂದು ಸ್ಟೂಡೆಂಟ್ಸಿಗೆಲ್ಲ ಒಂದು ಆಫರ್ ಮಾಡುವ ಇದನ್ನು ಮತ್ತೊಂದು ಸೆಲೆಬ್ರೇಷನ್ ರೂಮ್ ಕೂಡ ನಾವು ರೆಡಿ ಮಾಡ್ತಾ ಇದ್ದೇವೆ. ಈಗ ಒಂದು 20-25 ಮೆಂಬರ್ಸಿಗೋಸ್ಕರ ಒಂದು ಸೆಲೆಬ್ರೇಷನ್ ರೂಮ್ ಕೂಡ ರೆಡಿ ಆಗ್ತಾ ಉಂಟು. ಇನ್ನು 15 ಡೇಸಲ್ಲಿ ಅದು ರೆಡಿ ಆಗ್ತದೆ ಈಗ. Ribbons and Balloons is famous for its quality of cake making. We have a varieties of cake like fresh cream, chocolate cake, photo cake, mousse cake, cheese cake, fondant cake, sinful collection, birthday cake, theme based cake, marriage cake and cake for all occasion. Apart from cakes we have pastries, brownies, mouth watering donuts,